ಶುಭಾರಂಭಗೊಳ್ಳಲಿದೆ. ಈ ಶುಭಾರಂಭಕ್ಕೆ ನಮ್ಮ ಎಲ್ಲ ಅತಿಥಿ ಗಣ್ಯರು ಈಗಾಗಲೇ ಆಗಮಿಸಿದ್ದಾರೆ. ಉಳ್ಳಾಲದ ಸೈಯದ್ ಮದನಿ ದರ್ಗಾದ ಅಧ್ಯಕ್ಷರಾಗಿರುವಂಥ ಹಾಜಿ ಅಬ್ದುಲ್ ರಶೀದ್ ರವರಿದ್ದಾರೆ, ಸಂತೋಷ್ ಕುಮಾರ್ ರೈ ಬೋಯಾರ್ರವರಿದ್ದಾರೆ, ಸುರೇಶ್ ಭಟ್ನಾಗರ್ರವರಿದ್ದಾರೆ, ಹಾಗೆಯೇ ಜಿತೇಂದರ್ ಶೆಟ್ಟಿ ಅವರಿದ್ದಾರೆ, ಹಾಗೆಯೇ ಪೃಥ್ವಿ ಬಿ ಎಸ್ ಅವರಿದ್ದಾರೆ, ಸುರೇಶ್ ಭಟ್ನಾಗರ, ಪ್ರಕಾಶ್ ಅನ್ವಿತ್, ದಯಾನಂದ್, ಶಿವಿ, ಪವನ್ ಕುಮಾರ್ ಇವರೆಲ್ಲ ಇವೊಂದು ನಮ್ಮ ಮಾಜಿ ಕೌನ್ಸಿಲರ್ ಭವನಕ್ಕ ಕೂಡ ಇದ್ದಾರೆ. ಎಲ್ಲರೂ ಒಂದು ಎಚ್ ಎಮ್ ನಮ್ಮ ಭಾರತ ಹೈಸ್ಕೂಲ್ನ HM ವಿನಯ್ ಕುಮಾರಿ ಅವರು ಕೂಡ ಇದ್ದಾರೆ. ಈಗಾಗಲೇ ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಬೇಕು. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಹಾಜಿ ಅಬ್ದುಲ್ ರಶೀದ್ ರವರು
ಸಂಸ್ಥೆಯನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಬಂದಂಥ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತದೆ ಸಂಸ್ಥೆಯ. ಈ ಒಂದು ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಉಳ್ಳಾಲ ದರ್ಗಾದ ಹಾಜಿ ಅಬ್ದುಲ್ ರಶೀದ್ ಇವರನ್ನು ಆತ್ಮೀಯವಾಗಿ ನಾನು ಈ ಸಂಸ್ಥೆಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಇವರು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ನಾನು ಈ ಸಂಸ್ಥೆಯ ಪಾಲ್ದಾರನ ಅವೀಶ್ ಶೆಟ್ಟಿಯವರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಸುರೇಶ್ ಭಟ್ನಗರ ಚೀರುಂಬ ಭಗವತಿ ಕ್ಷೇತ್ರದ ಉಪಾಧ್ಯಕ್ಷರಾಗಿರ್ತಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಸಂಸ್ಥೆಯ ಪರವಾಗಿ ಸ್ವಾಗತಿಸ್ತಾರೆ. ಹಾಗೆಯೇ ಪ್ರಕಾಶ್ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಇದರ ಮಾಲಕರು, ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಜಿತೇಂದ್ರ ಶೆಟ್ಟಿ ತಲಪಾಡಿಗುತ್ತು ಇವರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮಾಜಿ ಕೌನ್ಸಿಲರ್ ಆಗಿರುವಂಥ ಭವಾನಿ ಕೌನ್ಸಿಲರ್ ಆಗಿರುವಂಥ ಮಾಜಿ ಉಪಾಧ್ಯಕ್ಷರು ಆಗಿರುವಂಥ ಭವಾನಿ ಕಾಪಿಕಾಡೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಪವನ್ ಕುಮಾರ್ ಇವರನ್ನು ಕೂಡ ಆತ್ಮೀಯವಾಗಿ ಸಂಸ್ಥೆಯ ಪರವಾಗಿ ಸ್ವಾಗತಿಸ್ತೇನೆ. ದಯಾನಂದ್ ತೊಕ್ಕೊಟ್ಟು ಇವರನ್ನು ಮಾಜಿ ಕೌನ್ಸಿಲರ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಪೃಥ್ವಿ BH ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶಿಬಿ ಇವರನ್ನು ಕೂಡ ಆತ್ಮೀಯವಾಗಿ ನಾನು ಈ ಸಂಸ್ಥೆಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈಗಾಗಲೇ ನಾವು ಮಹಾಗಣಪತಿಯನ್ನು ಸ್ಮರಿಸುತ್ತಾ ಈ ನಮ್ಮ ಗ್ರಾಮದ ಸೋಮನಾಥ ದೇವರನ್ನು ಕೂಡ ಸ್ಮರಿಸುತ್ತಾ ಎಲ್ಲ ದೇವರುಗಳನ್ನು ಸ್ಮರಿಸುತ್ತಾ ಈ ಸಂಸ್ಥೆ ಇನ್ನಷ್ಟು ಉತ್ತಮವಾಗಿ ಈ ಒಂದು ಜನರ ಸೇವೆಯನ್ನು ಮಾಡಿಕೊಂಡು ಅದ್ಭುತವಾಗಿ ಈ ಸಂಸ್ಥೆ ಇನ್ನು ಮುಂದಕ್ಕೆ ಎತ್ತರಕ್ಕೆ ಬೆಳಗಲಿ ಅಂತ ಹಾರೈಸುವ ಮೂಲಕ ಈಗಾಗಲೇ ನಮ್ಮ ಸಂತೋಷ್ ಕುಮಾರ್ ರೈ ಬೋಳಿಯಾರ್ರವರು ಈ ಒಂದು ದೀಪವನ್ನು ಬೆಳಗಿಸುವ ಮೂಲಕ ಚಾಲನೆ ಕೊಡಬೇಕಾಗಿ ವಿನಂತಿ. ಉಳ್ಳಾಲದ ಕೇಂದ್ರ ಬಿಂದುವಾದಂಥ ತುಕ್ಕೋಟ್ ಪ್ರದೇಶದಲ್ಲಿ ಇವತ್ತು ಅವಿನಾಶ್ ಶೆಟ್ಟಿಯವರು ಒಂದು ಹೊಸ ತಂತ್ರಜ್ಞಾನದ ಡಿಜಿಟಲ್ ಸ್ಕೆಚ್ ಎಂಬಂಥ ಒಂದು ನೂತನ ಸಂಸ್ಥೆಯನ್ನು ಇವತ್ತು ಸಂತೋಷ್ ಕುಮಾರ್ ಬೋಳಿಯಾರ್ ಅವರ ಹಸ್ತದಿಂದ ದೀಪ ಬೆಳಗಿಸುವುದರ ಮೂಲಕ ಇವತ್ತು ಪ್ರಾರಂಭಗೊಂಡಿದೆ. ಈ ಒಂದು ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ಆ ಸೃಷ್ಟಿಕರ್ತನಲ್ಲಿ ಪ್ರಾರ್ಥಿಸುತ್ತಾ, ಏನು ಇವತ್ತು ಶೆಟ್ಟಿಯವರು ಪ್ರಾರಂಭಿಸಿದ ಈ ಸಂಸ್ಥೆ ಒಂದು ಹೊಸ ಥರದ ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಫ್ಲೆಕ್ಸ್ಗಳು ಬೇಕಾದಷ್ಟು ತಯಾರಾಗ್ತದೆ,
ಅದರ ಮಿಕ್ಕಿದ ಉದ್ಯಮಗಳನ್ನು ನೋಡಿದಾಗ ಜನಸಾಮಾನ್ಯರು ಎಲ್ಲರೂ ಒಂದೇ ಥರದ ವ್ಯಾಪಾರವನ್ನು ಪ್ರಾರಂಭಿಸುವುದು. ಈ ಉಳ್ಳಾಲ ಪ್ರದೇಶದಲ್ಲಿ ಬೆರಳಿಕೆಯಲ್ಲಿ ಇದೆಯೋ ಇಲ್ವೋ ಅಂತ ಸರಿಯಾಗಿ ಗೊತ್ತಿಲ್ಲ ನನಗೆ. ಇಂಥ ಒಂದು ವ್ಯಾಪಾರ ಸಂಸ್ಥೆಗಳು ಭಾಳ ಕಮ್ಮಿ ಇರೋದು. ಇಂಥ ಒಂದು ತಂತ್ರಜ್ಞಾನದ ಕೆಲಸವನ್ನು ಮಾಡುವಂಥ ಈ ಸಂದರ್ಭದಲ್ಲಿ ಊರಿನ ಸಂಘ ಸಂಸ್ಥೆಗಳು, ಊರಿನ ವ್ಯಾಪಾರಸ್ಥರು, ಈ ಊರಿನ ಎಲ್ಲ ದೇವಸ್ಥಾನ ಮಸೀದಿಗಳವರು ಈ ಊರಿಗೆ ಪ್ರಾಶಸ್ತ್ಯ ಕೊಟ್ಟು ಇಲ್ಲಿಯೇ ಹೆಚ್ಚಿನ ಕೆಲಸವನ್ನು ಒಂದು ಮಾಡಿಸುವುದರ ಮೂಲಕ ಈ ಸಂಸ್ಥೆಗೆ ಬೆಂಬಲ ನೀಡಬೇಕು ಅಂತೇಳಿ ಸರ್ವ ಜಾತಿ ಧರ್ಮದ ಎಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ಮೊದಲ ಗ್ರಾಹಕರಾಗಿ ನಾನು ಉಳ್ಳಾಲ ದರ್ಗಾದ ಒಂದು ಬ್ರೋಷರನ್ನು ಮಾಡುವಂಥ ಕೆಲಸಕ್ಕೆ ಪ್ರಾರಂಭಿಕವಾಗಿ ಶೆಟ್ಟಿಯವರಿಗೆ ಆರ್ಡರ್ ನಾನು ನೀಡ್ತಾ ಇದ್ದೇನೆ. ಈ ಒಂದು ಸಂಸ್ಥೆಯು ಉತ್ತರೋತ್ತರ ಬೆಳಗಿ ಈ ಊರಿನಲ್ಲಿ ಜನಸಾಮಾನ್ಯರಿಗೆ ಅಥವಾ ಎಲ್ಲ ಧರ್ಮದವರಿಗೆ ಕೈಗೆಟಕುವ ರೀತಿಯಲ್ಲಿ ಒಂದು ದರವನ್ನು ಕೂಡ ಫಿಕ್ಸ್ ಮಾಡಬೇಕು. ಈಗ ಯಾಕಂದರೆ ಎಲ್ಲ ಪೈಪೋಟಿ ದರ ಇರುವುದರಿಂದ ಜನರಿಗೆ ಒಂದು ಅಭ್ಯಾಸ ಇದೆ. ತೊಕ್ಕೋಟಲ್ಲಿ ಏನು ಸಾಮಗ್ರಿ ಇದ್ದರು, ಎಷ್ಟು ದೊಡ್ಡ ಮಾರ್ಕೆಟ್ ಇದ್ದರು, ಮಂಗಳೂರಿಗೆ ಹೋಗುವ ಅಂತೇಳಿ. ಮಂಗಳೂರಿಗೆ ಹೋದರೆ ಮಂಗಳೂರಲ್ಲಿ ಕಮ್ಮಿ ಸಿಗುವುದಿಲ್ಲ. ಜನರಿಗೆ ಒಂದು ಮನಸ್ಸಿನಲ್ಲಿ ಒಂದು ಉತ್ಸಾಹದ ರೀತಿ, ಮಂಗಳೂರಿಗೆ ಒಂದು ರೌಂಡ್ ಹೋಗಿ ಬಂದರೆ ಏನು ಐಸ್ ಕ್ರೀಮ್ ತಿಂದ್ಕೊಂಡು ಬರ್ಬೋದು ಹಾಗೆ ಹೀಗೆ ಅಂತೇಳಿ. ಹಾಗಾಗಿ ಅದನ್ನೆಲ್ಲ ಮರೆತು ನಾವು ಊರಿನವರಿಗೆ ವ್ಯಾಪಾರ ಕೊಡುವಂಥ ವ್ಯವಸ್ಥೆಗೆ ಮುಂದಾಗಬೇಕು ಅಂತೇಳಿ ಈ ಒಂದು ಡಿಜಿಟಲ್ ಸ್ಕೆಚ್ ಸಂಸ್ಥೆಯು ಶಾಶ್ವತವಾಗಿ ಎಲ್ಲರ ಒಂದು ಪ್ರೀತಿಗ ಗಳಿಸಿಕೊಂಡು ಒಂದು ಉತ್ತಮ ಸಂಸ್ಥೆಯಾಗಿ ಬೆಳಗಲಿ ಅಂತ ಹಾರೈಸ್ತಾ ಇದ್ದೇನೆ. ಇತ್ಯದ ಟೆಕ್ನಾಲಜಿ ಯಾನಂಜಿ 10-25 ವರ್ಷ ದುಂಬು ರಂಗೋಲಿದ ಕಡೆ ಒಂಜಿ ಇಂದು ಇಂಜಿನ ಬ್ಯಾನರ್ ಮನ್ಪೊಡ್ದಾನ ದುಮ್ನಾನಿ ಬದುಕುಳಿದಾನೆ ಅವು ಊರಿಗೂ ಸುರು ಬ್ಯಾನರ್ ಪಾಡ್ದು ಅವ ಬ್ಯಾನರ್ ತುಯ್ಯಾರ ಏತ ಜನ ಬೈತನಕ್ಲಿಲ್ಲ ಏತ ಜನ ಅವು ಇನ್ನಿ ಓಡೆ ಮುಟ್ಟ ಎತ್ತದನ್ನು ಬಂದ ಮುರಣಿ ನಮ್ಮ ಚುನಾವಣಾ ಕಾರ್ಯಾಲಯ ಒಂಜಿ 200 ಫ್ಲೆಕ್ಸ್ ಬೋರ್ಡ್ ಅನ್ನು ಬೈಯರ್ದು ಬೊಕ್ಕ ಒಂದು ಅರ್ಧ ಗಂಟೆ 1 ಗಂಟೆ ಇರ್ದು ಈ 500 ಫ್ಲೆಕ್ಸ್ ಮನ್ಪುನಂಚಿನ ಕೆಪಾಸಿಟಿ ಇತ್ತಿನಂಚಿನ ಈ ಸಂಸ್ಥೆ ದುಂಬು ಬತ್ತದ ಇಂಥ ಸರಿ ಉಂಡು ತುಯ್ಯರ ಜನ ಪಿರಕ ಇತ್ತದಾಲ ಇತ್ತೆ ಟೆಕ್ನಾಲಜಿ ಎಂಚಿನ ಮಂಡ ಮೊಬೈಲ್ ವಾಟ್ಸಪ್ಪು ಫೇಸ್ಬುಕ್ಕು ಅವು ಮಾತ ಇತ್ತೇನೆ ಹೇಳಿದವರ ಖಾಲಿ ನಮ್ಮ ಕಡಪುರ ನಾನು ಇಂಚ ಮನ್ಪುಲೇನು ಅವು ಕ್ಷಣಾರ್ಧಡು ಬರ್ಬೋದು ಇದನ್ನು ಬ್ಯಾಂಗ್ಳೂರ್ದು ಬರೋದು ಅವು ಮನ್ಪೊಡು ಬರ್ಬೋದು ಅಂಡ ಇನ್ನು ಓಡೆ ಮುಟ್ಟ ಮುಂದುವರಿದನ್ನು ಪಂಡಂದ ಅವು ನರೇಂದ್ರ ಮೋದಿ ಜನ ಇನ್ನೊಂದು ಇಂಜಿನ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ నేను ಮಾತೆಗಳ ವಿಶ್ವಾಸ ದೇತೊಂಡರು ನನಗೆ ಮಾತೆಲ್ಲ ಅಂದು ತೊಂಡ ಈ ಸಂಸ್ಥೆ ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಆಯ್ನ ಸಾಧ್ಯತೆ ಉಂಟು ಒಂಜಿ ಬಸ್ ಜತ್ತದೆಲ್ಲ ಪಾಡ ಬತ್ತ ಪನೋಲಿ ಒಂಜಿ ಮೊಬೈಲ್ ಎಲ್ಲ ಪನೋಲಿ ಈಗ ಕೊನೊಪ್ಪುನಗಲೆಲ್ಲ ಎಂಚಿನ ಬೊಡ್ಡ ಬಸ್ ಪಾಡದೆಲ್ಲ ಕಳಪಡೋಲಿ ಬೈಕದ ಬತ್ತದ ಮಿತ್ತದೆ ತಂದು ತೊಂದಲ್ಲ ಆತ್ ಕನ್ವೀನಿಯಂಟ್ ಆಯ್ನ ಜಾಗಡೆ ಇನಿ ಭಾರಿ ಶೋಕದ ಇನ್ನತ್ತ ಒಂಜಿ ಕಾರ್ಯಾಲಯ ಅಂತಾರೆ ಹೊಸತಾಯಿನ ಮೆಷಿನ್ ಒಯ್ದಿನ ತೂನಾಗ ಭಾರಿ ಖುಷಿ ತೋಜಿ ಬೊಕ್ಕ ಮಾತೆರೆಲ್ಲ ಟಚ್ ಇತ್ತು ನಂಚಿನ ಜವನಿ ಏರು ಅವಿನಾಶಿ ಇನಿ ಕೇವಲ ತೊಕ್ಕೊಟ್ಟುಗತ್ತೆ ಮಾತಾ ಪುಡೇಡಬೇಕೆನ್ನ ಅವಿನಾಶ್ ಸಮಾಜ ಸೇವೆದಾದಿಪ್ಪು ಮಿತ್ರತ್ವದಾದಿಪ್ಪು ಬಾಕಿದ ಕೆಲಸದಾದಿಪ್ಪು ರಾಜಕೀಯದಾದಿಪ್ಪು ಮಾತೆರೆ ಟಚ್ ಇತ್ತಿನ ಹೇಳಿದ್ದಾರೆ ಭಗವನನ್ನೇ ಪಂಡಿಲೆಕ್ಕನೆ ಇಂದು ದಿನೋದು ದಿನ ಉತ್ತರೋತ್ತರ ಅಭಿವೃದ್ಧಿಯಾದಿ ಮಾತೆರೆಗಳ ಅತ್ಯಂತ ಪ್ರೀತಿ ಏರೆಗೆ ಬೋಡೋದನ್ನ ಡಿಜಿಟಲ್ ಸ್ಕೆಚ್ಗೆ ಕೊಡೋದನ್ನ ಆಪುಡು ಪಂಪನ ಭಾವನೆ ಬರೋದನ್ನ ನಮ್ಮ ಮಾತ ಪುಗ್ಗೆಲು ಕೊಡೋದು ಇನಿ ಉದ್ಘಾಟನೆ ಏನಂಚಿನ ಈ ಪೊಡ್ತರು ಎಂಚಿನ ಒಂದು ವಿಘ್ನ ಇತ್ತು ನಮ್ಮ ಮಾತ ಹಿರಿಯಕ್ಕೆ ಬಂತಾರೆ ಆ ವಿಘ್ನನು ಕಡಪ ರಾಜ ಕೊಡೋರು ಶುಭ ಸುದ್ದಿನ ಕೊಡೋದು ಶುಭ ಕೊಡೋದು ಅಕ್ಲೆ ನಮ್ಮಿ ನಂಚಿನ ದೇವರಲ್ಲ ಅಕ್ಲೆ ನಾವು ಕುಟುಂಬದ ವೈದ್ಯನಾಥ ಉಲ್ಲಾವಧಿ ತೋಡಬುಕ್ಕಿನ ಆಗಿತ್ತು ಮಾತೆಲ್ಲ ಈ ದೇವರನ್ನ ಆಶೀರ್ವಾದರು ಇಂದು ಉತ್ತರೋತ್ತರ ಅಭಿವೃದ್ಧಿ ಅವರು ನಮ್ಮ ವೈದ್ಯನಾಕ್ಲ ಮಾತೆಲ್ಲ ಆಗ್ಲೇ ಬುಗೆರು ಕೊಡ್ಕ ನಾನಾತ ಬೇಗ ಮಲ್ಲ ರೀತಿರಿ ಕೇವಲ ತೊಕ್ಕೊಟ್ಟಿಗೂ ಮಾತ್ರ ಸೀಮಿತವಂದೆ ಜಿಲ್ಲೆ ರಾಜ್ಯಗಳೊಂದು ಆವಡ ಬಂದದು ದೇವರ ಪ್ರಾರ್ಥನೆ ಮಾಡ್ತದೆ ಮಾತೆರ ಅವಕಾಶ ಮಂತು ಕೊಟ್ಟು ನನಗೆ ಪೂರಿರಲಿಲ್ಲ ಎನ್ನ ಉಡಲ್ದಿಂಜಿನ ಸೊಲ್ಮೇಲಿನ ತಂದಾದೆ ಡಿಜಿಟಲ್ ಸ್ಕೆಚ್ ಹೇಳುವ ಸಂಸ್ಥೆ ಇವತ್ತು ಶುಭಾರಂಭಗೊಂಡಿದೆ. ಅದರ ಮಾಲಕರಾದ ಮತ್ತು ಅವಿನಾಶ್ ಶೆಟ್ಟಿ ಮತ್ತು ಅವರ ತಂಡ ಅವರಿಗೆ ನಾನು ಶುಭ ಹಾರೈಸ್ತೇನೆ. ಇನ್ನೊಂದು ಖುಷಿಯ ವಿಷಯ ಏನಂದರೆ ಅವರು ನನ್ನ ವಾರ್ಡಲ್ಲೇ ಇರುವವರು ಚಿಕ್ಕದಿಂದಲೂ ನಾನು ಅವರ ಮನೆ ಪಕ್ಕದಲ್ಲೇ ಇರುವವಳು. ಹಾಗಾಗಿ ಅದು ಕೂಡ ನನಗೊಂದು ಖುಷಿ. ಇನ್ನು ಮುಂದಕ್ಕೆ ಈ ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಬೆಳಗಲಿ.
ರಾಜ್ಯದಲ್ಲೇ ಒಂದು ಒಳ್ಳೆಯ ಹೆಸರಾಗಲಿ. ಇವರು ರಶೀದ್ ಅಕ್ಕನವರು, ನಮ್ಮ ದರ್ಗಾದ ಅಧ್ಯಕ್ಷ ರಶೀದ್ ಅಕ್ಕನವರು ಈಗಾಗಲೇ ಒಳ್ಳೆಯ ಆಶೀರ್ವಾದ ಮಾಡಿದರು. ಸಂತೋಷ್ ಅಣ್ಣನವರು ಕೂಡ ಹಾಗಾಗಿ ಒಳ್ಳೆಯದಾಗಲಿ, ಅವರಿಗೆ ನಾನು ಶುಭ ಹಾರೈಸ್ತೀನಿ. ಡಿಜಿಟಲ್ ಸ್ಕೆಚ್ ಅನ್ನುವ ಒಂದು ಸಂಸ್ಥೆ ಇಂದು ಪ್ರಾರಂಭಗೊಂಡಿದೆ. ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಜವಾಬ್ದಾರಿಯ ಸಮಾಜದ ಮುಂದಾಳುಗಳೇ, ಅದೇ ರೀತಿ ಸೇರಿದಂತೆ ಎಲ್ಲ ಬಂಧು ಭಗಿನಿಯರು, ಸ್ಪರ್ಧಾತ್ಮಕ ಲೋಕದಲ್ಲಿ ಯಾವ ಬಿಸ್ನೆಸ್ ಮಾಡಿದರೂ ಕೂಡ ಅತಿ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಮ್ಮ ಕಸ್ಟಮರ್ಗಳನ್ನು ಉಳಿಸಿಕೊಳ್ಳುವಂಥ ಒಂದು ಕಾಲ ಇದು. ಯಾಕಂತ ಹೇಳಿದರೆ ತುಂಬ ಸ್ಪರ್ಧೆ ಇದೆ. ಅದು ಕೂಡ ಈ ಡಿಜಿಟಲ್ ಯುಗದಲ್ಲಿ ಎಲ್ಲರೂ ತಾನು ಮುಂದು ಅನ್ನು ಹೋಗುವಂಥ ಒಂದು ಕಾಲ. ಅವಿನಾಶ್ರವರು ನಾನು ತಿಳಿದ ಮಟ್ಟಿಗೆ ಎಲ್ಲರೊಟ್ಟಿಗೂ ಕೂಡ ಒಂದು ಒಳ್ಳೆಯ ಸಂಬಂಧ, ಬಾಂಧವ್ಯ, ಅದೇ ರೀತಿ ಈ ಕೆಲಸದಲ್ಲಿರುವಂಥ ಒಂದು ಕರ್ತವ್ಯ ನಿಷ್ಠೆಯನ್ನು ಬೆಳೆಸುವ ಒಂದು ವಿಶ್ವಾಸ ನನಗಿದೆ. ಆ ಮೂಲಕ ಅವರು ಎಲ್ಲರನ್ನು ಕೂಡ ಪ್ರೀತಿ ಪಾತ್ರರಾಗಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಕಾರ್ಯಕ್ರಮ, ಈ ಸಂಸ್ಥೆಯನ್ನು ಬೆಳಗಿಸಲಿ, ಸಂಸ್ಥೆಯಿಂದ ಜನರಿಗೆ ಉತ್ತಮ ಸೇವೆಯನ್ನು ಕೊಡಲಿ ಅನ್ನೋ ಮಾತಿನೊಂದಿಗೆ ಈ ಸಂಸ್ಥೆಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಎನ್ನುವಂಥ ಸಂಸ್ಥೆಯು ನನ್ನ ಆತ್ಮೀಯ ಮಿತ್ರರು ಕೂಡ ಅವಿನಾಶ್ ಶೆಟ್ಟಿ ಅವರದು ಇವತ್ತು ಲೋಕಾರ್ಪಣೆಗೊಂಡಿದೆ. ಮುಂದಿನ ದಿನಗಳಲ್ಲಿ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಆತ್ಮೀಯ ಮಿತ್ರ ಅವಿನಾಶ್ ಅವರ ಡಿಜಿಟಲ್ ಸ್ಕೆಚ್ ಇವತ್ತು ದೇವರು ಕೊಟ್ಟೊಂದು ಶುಭ ಗಳಿಗೆಯಲ್ಲಿ ಉದ್ಘಾಟನೆ ನಮ್ಮ ದರ್ಗಾದ ಅಧ್ಯಕ್ಷರಾದ ನಮ್ಮ ಶಂಸಸ್ಕೂಲಿಯವರ ನೇತೃತ್ವದಲ್ಲಿ ನಡೆದಿದೆ. ಈಗ ಎಲ್ಲರೂ ಅದಕ್ಕೆ ಶುಭ ಹಾರೈಸಿದ್ದಾರೆ. ಹಾಗೆ ಎಲ್ಲ ದೇವರ ಅದಕ್ಕೆ ಒಂದು ಅನುಗ್ರಹ ಎಲ್ಲ ನಾವು ಬೇಡಿದ್ದೇವೆ. ಅದೇ ರೀತಿ ಇನ್ನು ಮುಂದಕ್ಕೆ ಅವರು ಇದರಲ್ಲಿ ಪೂರ್ಣ ಯಶಸ್ವಿ ಕಾಣಲಿ ಎಂದು ನಾನು ನಮ್ಮ ಭಗವತಿ ಅಮ್ಮನವರ ಹತ್ರ ಪ್ರತ್ಯೇಕವಾಗಿ ಬೇಡಿಕೊಂಡು, ಅದೇ ರೀತಿ ನನಗೊಂದು ಭಾಳ ಸಂತೋಷ ಆಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಯುವಕರು ಧಾರ್ಮಿಕ ಕ್ಷೇತ್ರ ಮತ್ತು ರಾಜಕೀಯ ಕ್ಷೇತ್ರದಲ್ಲೆಲ್ಲ ಒಂದು ನೆಲೆ ಇಲ್ಲದೆ ಸುತ್ತಾಡೋದಕ್ಕಿಂತ ಒಂದು ಮೊದಲಿಗೆ ನಮ್ಮ ಭದ್ರ ನೆಲೆಯನ್ನು ಮಾಡಿಕೊಂಡು ನಂತರ ಅದರಲ್ಲೊಂದು ತಲಾದಿ ಹಾಕಿದ್ದಾರೆ ಅಂತ ಹೇಳುವಾಗ ಇದು ನನಗೆ ಒಂದು ಹೆಮ್ಮೆ ವಿಷಯ ಆಗಿದೆ. ಯಾಕಂತ ಹೇಳಿದ್ರೆ ಯಾವುದಕ್ಕೂ ಹೋಗೋದ್ರೂ ನಮ್ಮದು ಅಡಿಪಾಯ ಒಂದು ಗಟ್ಟಿಬೇಕು. ಆ ಅಡಿಪಾಯಕ್ಕೆ ಇವತ್ತು ಯುವಕರು ಒಂದು ಮುಂಚಿನಲ್ಲಿ ಒಂದು ಪ್ರಾರಂಭ ಮಾಡಿದ್ರಲ್ಲ, ಇದೊಂದು ನಮ್ಮ ಯುವಕರಿಗೊಂದು ಇದೇ ರೀತಿಯ ಎಲ್ರಿಗೊಂದು ಮಾದರಿ ಆಗಲಿ. ಎಲ್ಲರೂ ಒಂದೊಂದು ಸಂಸ್ಥೆಯನ್ನು ಸ್ವಂತ ಉದ್ಯೋಗದಲ್ಲಿ ನೆರವೇರಿಸಿಕೊಂಡು ನಂತರ ಏನಿದ್ರು ಧಾರ್ಮಿಕ ರಾಜಕೀಯಕ್ಕೆ ಹೋಗಬೇಕಂತೇಳಿ ನಾನೊಂದು ನಮ್ಮ ಯುವಕರಿಗೆ ಒಂದು ಸಲಹೆಯನ್ನು ಮಾಡ್ತಾ ಇದ್ದೇನೆ. ಈ ರೀತಿ ನಿಮಗೆ ಎಲ್ಲ ಯಶಸ್ಸು ಸಿಗಲಿ. ಹಾಗೆ ಬಂದ ಅತಿಥಿಯವರ ಹತ್ರ ಎಲ್ರಿಗೂ ಒಂದು ಧನ್ಯವಾದ ನಾನು ಹೇಳುತ್ತಾ, ನನ್ನ ಆತ್ಮೀಯ ಮಿತ್ರ ಅವರ ಪರವಾಗಿ ನಾನು ಹೇಳುತ್ತಾ ಒಂದು ಶುಭ ಹಾರೈಸ್ತೇನೆ. ನಿಗಮದವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ವಿಶೇಷವಾಗಿ ಸ್ವಾಗತದ ಒಟ್ಟಿಗೆ ಅವರಿಗೆ ಕೂಡ ಧನ್ಯವಾದವನ್ನು ಕೂಡ ಹೇಳ್ತಾ ಇದ್ದೇವೆ. ಹಾಗೆಯೇ ಬಂದಂಥ ಎಲ್ಲ ಅತಿಥಿ ಗಣ್ಯರು ಹಾಗೆಯೇ ಸಭಿಕರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈಗಾಗಲೇ
ಡಿಜಿಟಲ್ ಸ್ಕ್ರೀನ್ ಸ್ಕೆಚ್ ಪಂದಿನ ಒಂದು ಶಾಪ್ ಓಪನ್ ಬಂದೆ ಇವಾಗಲೂ ಫ್ಲೆಕ್ಸ್ ಬಾಕಿನ ಕೂಡ ನಾವು ಪ್ರತಿಯೊಂದಿಕ್ಲ ಕೊಡ್ಲಾಗಪ್ಪ ಜನ ಈ ಭಾಗದ ಜನಗಳಿಗೆ ಸಹಕಾರ ಹಾಕೋಣ ರೀತಿಯಲ್ಲಿ ಈ ಜವನೆ ಶಾಪನ್ನು ಓಪನ್ ಬಂದೆ ಮಾತ ಈ ಭಾಗದ ಜನಕ್ಕೂ ಹಾಗೆ ಸಹಕಾರಗೊಂಡು ನನಾತ್ ಈ ಶಾಪ್ ನನಾತ್ ಬೆಳಗದು ಮಾತ ಪರಿಸರದ ಜನಗಳಿಗೆ ಎಡ್ಡಾಪನ ರೀತಿಯಲ್ಲಿ ಆವಾಡು ఆయన ఉత్తరోత్తర అభివృద్ధి అవ్వడం వల్ల ఆ సోమనాథ దేవుళ్ళలో ఈ పరిసర మాత దైవ దేవుళ్ళలో అట్రాక్ట్ అవ్వడం